ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಅಭಿಯಾನವು 12 ವರ್ಷಗಳ ಬಳಿಕ ಕೈಗೆತ್ತಿಕೊಳ್ಳಲಾಗಿದ್ದು, ಮಾರ್ಚ್ 31ರವರೆಗೆ ನಡೆಯುವ ಈ ಅಭಿಯಾನದಲ್ಲಿ ರಾಜ್ಯದ 50 ಲಕ್ಷ ಸದಸ್ಯರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನದ ಕುರಿತ ಆಂತರಿಕ ಪ್ರಗತಿ ಪರಿಶೀಲನೆಯನ್ನ ಮಾಡಲು ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರಸ್ತುತ ರಾಜ್ಯ ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಕೊರೋನಾ ಅವಧಿಯಲ್ಲಿ ಸರ್ಕಾರ ಹೇಳಿದ್ದನ್ನೆಲ್ಲ ಜನರು ಪಾಲನೆ ಮಾಡಿಯೂ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಘೋಷಣೆ ಮಾಡಿದ ಪರಿಹಾರ ಜನರಿಗೆ ತಲುಪಿಲ್ಲ. 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ನಿಂದ ಯಾರಿಗೂ ಉಪಯೋಗವಾಗಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡುವುದಾಗಿ ಹೇಳಿದವರು ಕೇಂದ್ರ ಬಜೆಟ್ನಲ್ಲಿ 60 ಲಕ್ಷಕ್ಕೆ ಇಳಿಸಿದ್ದಾರೆ. ಬೆಲೆಗಳು ಗಗನಕ್ಕೇರಿವೆ. ಜನರು ಈ ಸರ್ಕಾರದಿಂದ ಬೇಸತ್ತು ರಾಜ್ಯ ರಾಷ್ಟ್ರದಲ್ಲಿ ಬದಲಾವಣೆಗಾಗಿ ಹಂಬಲಿಸುತ್ತಿದ್ದಾರೆ. ಮರಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಎಂದು ಎಲ್ಲ ವರ್ಗದ ಜನರು ಬಯಸುತ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಬಾಗಿಲನ್ನ ತೆರೆದಿಡಲಾಗಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ದೇಶವನ್ನ ಪುನರ್ ನಿರ್ಮಾಣ ಮಾಡುವುದಕ್ಕಾಗಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ದು, ಪಕ್ಷ ಸೇರಲು ಎಲ್ಲರಿಗೂ ಮುಕ್ತ ಆಹ್ವಾನವನ್ನ ನೀಡಲಾಗಿದೆ ಎಂದು ಹೇಳಿದರು. 31ನೇ ತಾರೀಕು ಲಾಸ್ಟ್ ಡೇಟು, ಮಾರ್ಚ್ 31 ಮೇಲೆ ಯಾವ ಕಾರಣಕ್ಕೂ ಮೆಂಬರ್ಶಿಪ್ ಡೇಟು ಆಗುವುದಿಲ್ಲ, ಅದು ಆಕ್ಸಿಡೆಂಟ್ ಆಗುವುದಿಲ್ಲ. ಈಗಾಗಲೇ PROಗಳನ್ನ ನೇಮಕ ಮಾಡಿದ್ದಾರೆ. ಸುದರ್ಶನ್ ನಾಚಿಯಪ್ಪನ್ ಅಂತೇಳಿ ಎಕ್ಸ್ ಯೂನಿಯನ್ ಮಿನಿಸ್ಟ್ರು ತಮಿಳುನಾಡು, ಅವರು PRO ಆಗಿ ಬಂದಿದ್ದಾರೆ. ಮೆಂಬರ್ಶಿಪ್ ಆದಮೇಲೆ ಆದ ತಕ್ಷಣ DROಗಳನ್ನ ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರು, ಆಮೇಲೆ AROಗಳನ್ನ ನೇಮಕ ಮಾಡ್ತೇವೆ. ನೇಮಕ ಮಾಡಿ ಎಲ್ಲದಕ್ಕೂ ನೋಡಿ, ಜಿಲ್ಲಾ ಕಾಂಗ್ರೆಸ್ಗೂ ಎಲೆಕ್ಷನ್ ಆಗ್ಬೋದು, ಪ್ರತಿ ಬೂತ್ನಲ್ಲೂ ಬೂತ್ ಅಧ್ಯಕ್ಷರಿಗೂ ನೇಮಕ ಆಗ್ಬೋದು. ಮುಂದಕ್ಕೆ ಯಾರು MLA ಆಗಬೇಕು ಅಂದರೆ ಮೆಂಬರ್ಶಿಪ್ ಅಭಿಪ್ರಾಯನೂ ಕೇಳ್ಬೋದು. ಸೊ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನು ಹಿಂಟ್ ಮಾಡಿದ್ರು, ಜನರ ಅಭಿಪ್ರಾಯ ಕೇಳ್ತೀನಿ ಅಂತ. ಅಲ್ಲಿ ಯಾರ್ಯಾರು ಸದಸ್ಯರಾಗಿದ್ರು ಅಂತೇಳಿ ಅವರತ್ತೆಲ್ಲ ಒಪಿನಿಯನ್ ತೆಗೆದುಕೊಂಡು ಇವತ್ತು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಯಾರ ಮುಂದೆ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ. ಹಂಗೆ ಯಾವುದೇ ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗ್ಬೇಕಾದ್ರೆ, ಬ್ಲಾಕ್ ಅಧ್ಯಕ್ಷರಾಗಬೇಕಾದ್ರೆ, ಜಿಲ್ಲಾ ಅಧ್ಯಕ್ಷರಾಗಬೇಕಾದ್ರೆ, ಪದಾಧಿಕಾರಿ ಆ ಮೆಂಬರ್ಸ್ಗಳು ಕೂಡ ಕಾಂಗ್ರೆಸ್ ಸದಸ್ಯರಿಗೆ ಅಭಿಪ್ರಾಯ ಕೇಳಲಿಕ್ಕೆ ಒಂದು ಅವಕಾಶ ಇವತ್ತು ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸಚಿವ ರಮಾನಾಥ್ ರೈ, ಮಾಜಿ ಶಾಸಕರಾದ ವಸಂತ್ ಬಂಗೇರಾ, ಶಕುಂತಲಾ ಶೆಟ್ಟಿ, ಮೊಯ್ತೀನ್ ಬಾವಾ, JR ಲೋಬೋ, ಮುಖಂಡರಾದ BL ಶಂಕರ್, ಮಿಥುನ್ ರೈ, ಲುಕ್ಮನ್ ಬಂಟ್ವಾಳ್ ಮತ್ತಿತರರು ಹಾಜರಿದ್ದರು. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bashpasveda, Katibasti, Nadi Sveda Parisheka, Pindasveda Shirodhara, Valukasveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.